ತಲಪಾಡಿ ಕೆಸಿ ರೋಡ್ ಕೃಷ್ಣನಗರ ಶ್ರೀ ಕೃಷ್ಣ ಭಜನಾ ಮಂದಿರದ 25ನೇ ವಾರ್ಷಿಕ ಏಕಹ ಭಜನಾ ಮಂಗಲೋತ್ಸವ ಕರಿ ಐತಾರ ಕಾಂಡಿರ್ದು ಸೋಮವಾರ ಕಾಂಡೆಮುಟ ನಡೆತನು. ಕುಡ್ಲ ಮೂಡ ಅಧ್ಯಕ್ಷರು ಸದಾಶಿವ ಉಳ್ಳಾಲ್, ಆತ್ಮಶಕ್ತಿ ವಿವಿಧೋದ್ದೇಶ ಸಹಕಾರ ಸಂಘದ ಅಧ್ಯಕ್ಷರು ಸಹಕಾರ ರತ್ನ ಚಿತ್ತರಂಜನ್ ಬೋಳಾರ ದಂಪತಿಗಳು, ಸಮಾಜ ಸೇವಕರು NG ಮೋಹನ್ ಸೋಮೇಶ್ವರ ಉಚ್ಚಿಲ, ಉಡುಪಿ ಬಾರ್ಕೂರು ಕಚ್ಚೂರು ಶ್ರೀ ಮಾಲ್ದಿದೇವಿ ದೇವಸ್ಥಾನದ ಉಪಾಧ್ಯಕ್ಷರು ಜನಾರ್ದನ ಸಾಲ್ಯಾನ್ ವಿಜಯ್, ಕಾಪಿಕಾಡ್ ಕುಡ್ಲ ಮಹಾನಗರ ಪಾಲಿಕೆದ ಪ್ರೇಮ್ ಕಾಪಿಕಾಡ್ ತುಡರು ಬೆಳಗಾದು 25ನೇ ವರ್ಷದ ಏಕಾಹ ಭಜನಾ ಮಂಗಲೋತ್ಸವಗೆ ಉದಿಪನದ ಚಾಲನೆ ಕೊರಿಯರು. ಟೆಂಕಲ್ನ ಪರಿಸರದ ಕಲಾವಿದೆ ಅಶ್ವತ್ರೆಗೆ ಉಂದುವೆ ಪೊರ್ತು ಶ್ರೀಕೃಷ್ಣ ಭಜನಾ ಮಂದಿರದ ವತಿರ್ದು ಮಾನಾದಿಗೆ ಮಲ್ತೇರು. ಸದಾಶಿವ ಉಳ್ಳಾಲ್, ಚಿತ್ತರಂಜನ್ ಬೋಳಾರ್, NG ಮೋಹನ್ ಪಾತೆರೊಂದು ಕೃಷ್ಣ ಭಜನಾ ಮಂದಿರದ 25ನೇ ವಾರ್ಷಿಕ ಭಜನಾ ಮಂಗಲೋತ್ಸವಗೆ ಎಡೆಪು ಬಯಕಿಯರು. ಒಂಜಿ 25 ವರ್ಷದ ದುಂಬು ಈ ಒಂಜಿ ಭಜನಾ ಮಂದಿರ ಮಲ್ಪುನಾಗ ನಮ್ಮ ಹಿರಿಯಕ್ಲಿ ಏತ್ ತ್ಯಾಗ ಮಲ್ತದೇರು ಪನ್ಪನೇನು ನಮ್ಮ ನೆನಪುಡಿದೀವಿ ನೋಡಪ್ಪನು. ಇವನಿ ನಮ್ಮ ಮಾತೆಲ್ಲ ಬತ್ತಿದ ಕಾರ್ಯಕ್ರಮ ಮಲ್ಪೊಡಂಡ ಅನ್ನೆ ಅಕ್ರ ಮಲ್ತಿನ ತ್ಯಾಗ ಆಯ್ದಾದ ನಮ್ಮ ಇತ್ತಲಂದೇನು ಒರಿಪವನಂತಿನ ಕಾರ್ಯಕ್ರಮ ಮಲ್ತೊಂದು ಎಡ್ಡೆ ರೀತಿಯಲ್ಲಿ ನಡ್ತೊಂದುಂಡು. ಭಗವಂತನ ಕೃಷ್ಣ ಪರಮಾತ್ಮನ ಆಶೀರ್ವಾದ ನನಗೆ ಮಾತೆರೆಗಳ ಉಪ್ಪಾಡು ಭಗವಂತೆ ಪ್ರತಿ ಒಂಜಿ ಕುಟುಂಬ ಗುಡ್ಲ ಎಡ್ಡೆ ಮಲ್ಪಾಡು ನಿಖಿಲ್ ನಂಬಿನಂಚಿನ ದೇವರನ ಜೊತೆಗೆ ಕೃಷ್ಣ ಪರಮಾತ್ಮಲ್ಲ ನಮ್ಮ ಮೂಲ ಆರಾಧನೆ ಮಲ್ತೊಂದು ಬರೋದಿಲ್ಲ. ಈ ಕಾರ್ಯಕ್ರಮಕ್ಕೆ ಎಂಕೆಲ್ಲ ಲಿತ್ತದ ಮೂಲ ಈ ಕಾರ್ಯಕ್ರಮದ ಭಾಗವಹಿಸಿದರೆ ಅವಕಾಶ ಮತ್ತುಕೊಳ್ತೀನಿ ನಿಖಲೆ ಮಾತ್ರ ಎನ್ನ ಸ್ವಲ್ಪ ಸಂದ ಒಂದು ಎನ್ನ ರೆಡ್ಡು ಪಾತ್ರನ ಮುಕ್ತಾಯ ಮಾಡಿ ಜೋಕುಲ್ಲ ಇನಿ ಭಜನೆಗೆ ಬರ್ಪನ ಕೆಲಸನು ಭಜನಾ ಮಂದಿರಲ್ಲಿ ಮತ್ತೊಂದು ಬರೋದಿಲ್ಲ. ಇನಿ ಭಜನೆ ಏತು ಆತನ ಬಂಡ ಭಜನೆ ಒಂಜಿ 10 ನಿಮಿಷ ಕುಲ್ದು ನಮ್ಮ ಕುಲ್ಯ ಅಂದಾಂಡ ಭಜನೆ ಲಕ್ಕೊಂದು ಪೋಪನ ಬುರ್ಚಿಂದ ಹಾಪುಡು ಅಂಚಿನ ಭಜನೆಯಲು ಇನಿ ಹಿರಿಯರನ್ನ ಕಾನಿ ಪಾಡ್ದು ಕೊಡ್ತಿನ ಸಾಧಿ ಇನಿ ಐನು ನಮ್ಮ ಮುಂದುವರಿಸಿದ ಕೆಲಸ ಈ ಭಜನಾ ಮಂದಿರದ ಮೂಲಕ ಆವೊಂದುಂಡು. ಅವೇತೋ ಜೋಕುಲು ಇನಿ ಭಜನೆಗೆ ಬರ್ಪಣಜನ ಸಾಧಿನ ಭಜನಾ ಮಂದಿರ ತೋಜೊಂದಿಲ್ಲ ಯಾನ್ ದಾಯಪನೊಂದಿಲ್ಲ ಪಂಡ ನಂಗೆ ಧರ್ಮ ಮುಖ್ಯ, ಧರ್ಮದೊಟ್ಟಿಗೆ ನಮ್ಮ ದುಂಬುದ ಆಚರಣೆಲ್ಲ ಮುಖ್ಯ. ಆ ಭಜನದೊಟ್ಟಿಗೆ ಭಜನದ ಶ್ರುತಿಯೊಟ್ಟಿಗೆ ನಮ್ಮ ದೇವರ ನಾಮಸ್ಮರಣೆ ಮನ್ಪ ಈ ನಾಮಸ್ಮರಣೆ ಇನಿ ವಸುದೇವ ಕುಟುಂಬ ಕಂಪನ್ಲೇಕನೆ ಇನಿ ಮಾತೆರ ಮೂಲ ಒಂದೇ ಕುಟುಂಬದ ಲೆಕ್ಕ ಜಾತಿ ಮತ ಭೇದ ಮಾತೆರ ಒಟ್ಟಾದ ಇನಿ ಭಜನೆ ಮನ್ಪ ಮೂಲಕ ಒಂಜಿ ಕ್ಷೇತ್ರನ ಬೆಳಗೊಂಡು ಹತ್ತಿರ ನಮ್ಮ ಜ್ಞಾನ ವೃದ್ಧಿ ಮನ್ಪುಂಡು. ಇನಿ ಈ ಕ್ಷೇತ್ರದ ಮೂಲಕ ಈ ಊರದ ಜನಕ್ಕೆಲ್ಲ ಮಾತೆರನ ಶ್ರದ್ಧೆ ಭಕ್ತಿನ ಒಟ್ಟು ಮನ್ಪಂಜ ಕೆಲಸ ಈ ಮಂದಿರಡ ಒಂದುಂಡು. ಶ್ರೀಕೃಷ್ಣ ದೇವರ ಅನುಗ್ರಹವನ್ನು ಪಡೆದಂಥ ಈ ಒಂದು ಪುಣ್ಯ ಕ್ಷೇತ್ರದಲ್ಲಿ ಮಾತಾಡುವಷ್ಟು ಯೋಗ್ಯತೆ ನನಗಿಲ್ಲ ಅಂತ ಹೇಳಿ ನಾನು ಭಾವಿಸ್ತೇನೆ. ಸ್ವಲ್ಪ ಸಮಾಜ ಸೇವೆಯನ್ನು ಮಾಡ್ತೇನೆ ಅಷ್ಟೇ ವಿನ ಬೇರೆ ಯಾವ ದೊಡ್ಡ ಯೋಗ್ಯತೆ ನನಗಿಲ್ಲದವ. ನನ್ನನ್ನು ಭಾಳಷ್ಟು ಹೊಗಳಿದ್ದಾರೆ ಇವರು, ಆದರೆ ಅದಕ್ಕೆ ನಿಜವಾದ ಹಕ್ಕುದಾರ ನಾನಲ್ಲ. ಬಹುಶಃ ಇಂಥ ಒಂದು ಪುಣ್ಯ ಸನ್ನಿಧಿಯಲ್ಲಿ ನಿಂತುಕೊಂಡು ಮಾತಾಡುವಂಥ ಅವಕಾಶವನ್ನು ನನಗೆ ಒದಗಿಸಿಕೊಟ್ಟಂಥ ತಮಗೆಲ್ಲರಿಗೂ ವಂದಿಸುತ್ತಾ, ವೇದಿಕೆಯಲ್ಲಿ ಉಪಸ್ಥಿತಿರುವ ಎಲ್ಲರಿಗೂ ವಂದಿಸುತ್ತಾ ನನ್ನೆರಡು ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ. ರೋಹಿತ್ ಉಳ್ಳಾಲ್ ಸಭೆ ಸುಧಾರಿಕೆ ಮಲ್ತೇರು. ಆಕಾಶವಾಣಿ ಕಲಾವಿದರು, ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರು J ಉತ್ತಮ್ ಕುಮಾರ್ ಬೊಕ್ಕ ತಂಡದಕ್ಲಿರ್ದು ಭಜನಾ ಸಂಕೀರ್ತನೆ ಸುರುವಾಂಡು ಅವೇರ್ದು ಬೊಕ್ಕ ಬೇತೆ ತಂಡದಕ್ಲಿರ್ದು ಭಜನಾ ಸಂಕೀರ್ತನೆ ದುಂಬರಿದು ಸೋಮವಾರ ಕಾಂಡೆ ಮುಗಿತಲದ ಮಂಗಲಾಚರಣೆ ನಡೆತನು. ರತ್ನ ಜಡಿತ ಸಿಂಹಾಸನ ಶ್ರೀಕೃಷ್ಣ ಭಜನಾ ಮಂದಿರದ ಗೌರವಾಧ್ಯಕ್ಷರು ಜಗನ್ನಾಥ ಕೆ, ಅಧ್ಯಕ್ಷರು ಚಂದ್ರಶೇಖರ್, ಕಾರ್ಯದರ್ಶಿ ಕಾರ್ತಿಕ್, ಕೋಶಾಧಿಕಾರಿ ಶೇಖರ್, ಅರ್ಚಕರು ಮನೋಹರ್, ನಾಗೇಶ್, ರಿಕೇಶ್ ಬೊಕ ಮಂದಿರದ ಪ್ರಮುಖರು ಕಾರ್ಯಕ್ರಮದ ಮುತಾಲಿಕೆಡಿತ್ತೇರು.